ಹಿಂದೂ ಜಾಗರಣ ವೇದಿಕೆ ಕರೆ ನೀಡಿದ ವಿಟ್ಲ ಬಂದ್ಗೆ ಇಂದು ಬಹುತೇಕ ಕಡೆ ಉತ್ತಮ ಬೆಂಬಲ ವ್ಯಕ್ತವಾಗಿದೆ. ಶ್ರೀ ಕೊರಗಜ್ಜ ದೈವಕ್ಕೆ ಅವಹೇಳನ ಘಟನೆಯನ್ನ ಖಂಡಿಸಿ ವಿಟ್ಲದಲ್ಲಿ ಹಿಂದೂ ಜಾಗರಣ ವೇದಿಕೆ ಪ್ರತಿಭಟನೆ ನಡೆಸಿ ಬಂದ್ಗೆ ಕರೆ ನೀಡಿತ್ತು. ಸಾಲತ್ತೂರಿನಲ್ಲಿ ಇತ್ತೀಚೆಗೆ ಮುಸ್ಲಿಂ ಮದುಮಕ್ಕನೊಬ್ಬ ತನ್ನ ಮಿತ್ರರೊಡಗೂಡಿ ಶ್ರೀ ಕೊರಗಜ್ಜ ದೈವದ ವೇಷಭೂಷಣವನ್ನ ಧರಿಸಿ ಅವಮಾನ ಮಾಡಿದ್ದ. ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡಿದ ಈ ಪ್ರಕರಣಕ್ಕೆ ಸಂಬಂಧಿಸಿ ಆರೋಪಿಗಳನ್ನ ಪೊಲೀಸರು ಬಂಧಿಸದ ಕಾರಣ ಬಂದ್ಗೆ ಕರೆ ನೀಡಲಾಗಿತ್ತು. ವಿಟ್ಲ ಬಸ್ ನಿಲ್ದಾಣದಲ್ಲಿ ಬಹುತೇಕ ಅಂಗಡಿ ಮಾಲೀಕರು ಬಂದ್ಗೆ ಬೆಂಬಲವನ್ನ ಸೂಚಿಸಿದ್ರು. ಇನ್ನು ಕೆಲವೆಡೆ ಎಲ್ಲರೂ ತಮ್ಮ ಅಂಗಡಿಗಳನ್ನ ಮುಚ್ಚಿ ಬೆಂಬಲ ವ್ಯಕ್ತಪಡಿಸಿದ್ರು. ಬಳಿಕ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನಾ ಸಭೆ ಮೆರವಣಿಗೆ ನಡೆದು ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರಾದ ರಾಧಾಕೃಷ್ಣ ಅಡ್ಯಂತಾಯ ನರಸಿಂಹ ಶೆಟ್ಟಿ ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕರಾವಳಿಯ ಪೊಲೀಸ್ ಅಧಿಕಾರಿಗಳು ಅರ್ಥ ಮಾಡಿಕೊಳ್ಳಬೇಕಾದ ಪ್ರಮುಖ ಅಂಶ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಪರಿವಾರ ಅದು ಏನು ಅಂತ ಇಲಾಖೆಗೆ ಗೊತ್ತಿರಬೇಕು. ಎರಡನೇದಾಗಿ KFD, PFI, CFI, STFI, SDPI ಇವರುಗಳು ಏನು ಅಂತ ಇಲಾಖೆ ಗೊತ್ತಾಗಬೇಕು. ಇದು ಏನಾಗಿದೆ ಅಂತಂದರೆ ನಾರಾಯಣ ನಮ್ಮೊಂದಿಗೆ ಹೊಡೆದ್ರೆ RSSನವರಿಂದ ಮುಸಲ್ಮಾನರ ಮೇಲೆ ದಾಳಿ ಅಂತ ಬರ್ತದೆ. ನಮ್ಮದೇ ಸತೀಶನಿಗೆ ಹೊಡೆದ್ರೆ ಕೋಮುಗಲಭೆ ಅಂತ ಬರ್ತದೆ. ವಿಚಿತ್ರ ನೋಡಿ, ಹಿಂದೂ ಹೆಣ್ಮಗಳನ್ನು ಒಬ್ಬ ಮುಸಲ್ಮಾನ ಮತಾಂಧ ಮೋಸ ಮಾಡಿ ಹೇಳ್ಕೊಂಡು ಹೋದರೆ ಪ್ರೇಮ ಪ್ರಕರಣ ಅಂತ ವಿಜೃಂಭಿಸ್ತಾರೆ. ಅದೇ ಮುಸಲ್ಮಾನ ಹೆಣ್ಮಗಳನ್ನು ಒಬ್ಬ ಹಿಂದೂ ಯುವಕ ನಿಜವಾಗಿಯೂ ಪ್ರೇಮ ವಿವಾಹ ಆದರೆ ಆಗ ಹಿಂದೂ ಸಮಾಜ ವ್ಯವಸ್ಥಿತವಾಗಿ ಮುಸಲ್ಮಾನರ ಮೇಲೆ ದಾಳಿ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಹೀಗೆ ವಸ್ತುಸ್ಥಿತಿಯನ್ನು ವಿಕೃತವಾಗಿ ವರದಿ ಮಾಡತಕ್ಕಂಥ ವ್ಯವಸ್ಥೆಗಳು ಸಮಾಜದ ಮಧ್ಯೆ ಇದೆ. ನಮ್ಮ ಹಿಂದೂ ಸಮಾಜದ ಆಕ್ರೋಶ ಯಾವ ರೀತಿ ಇರಬೇಕು, ಇಡೀ ವಿಟ್ಲ ಪರಿಸರ ಅಲ್ಲ, ಇಡೀ ನಮ್ಮ ಭಾಗದಲ್ಲಿ ಮುಂದಕ್ಕೆ ಯಾವುದೇ ರೀತಿಯ ನಮ್ಮ ದೈವಗಳ ಯಾವುದೇ ಅಪಮಾನವನ್ನು ಮಾಡಬಾರದು, ಯಾವುದೇ ಅದರ ವ್ಯಂಗ್ಯ ಚಿತ್ರವನ್ನು ಮಾಡಿ ಅವರು ಖುಷಿ ಪಡಬಾರದು. ಯಾಕೆಂದರೆ ಬಹುಸಂಖ್ಯಾತ ಸಮಾಜ ಇರುವಂಥ ಇದು ದೇಶ, ವಿಶೇಷವಾಗಿ ತುಳುನಾಡಿನ ಈ ಒಂದು ಪ್ರದೇಶದಲ್ಲಿ ಬಹುಸಂಖ್ಯಾತವಾದಂಥ ಹಿಂದೂಗಳ ಆ ಒಂದು ಧರ್ಮದ ಕರ್ತವ್ಯದಿಂದ ಈ ನೆಲ ನಿಂತಿದೆ. ಯಾವುದೋ ಒಬ್ಬ ವ್ಯಕ್ತಿಯ ಪೂಜೆಯನ್ನು ಮಾಡಿ ಎಲ್ಲೇ ಒಬ್ಬ ವ್ಯಕ್ತಿಯನ್ನು ಹೋಗಿ ಯಾವುದೋ ಒಂದು ಮಂದಿರದಲ್ಲಿ ನೇತಾಡಿಕೊಂಡು ಈ ಒಂದು ಧರ್ಮದ ನೆಲ ನಿಲ್ಲಿಲ್ಲ. ನಾವು ಸಾವಿರ ಜನ ನಮ್ಮಂಥ ಸಾವಿರ ಭಕ್ತರು ಕೈ ಮುಗ್ದು ಈ ಒಂದು ಪ್ರಪಂಚ ದೇಶ ಉಳಿಬೇಕು, ಈ ಮಣ್ಣು ಉಳಿಬೇಕು ಎನ್ನುವಂಥ ಒಂದು ತ್ಯಾಗದ ಪರಿಶ್ರಮದಿಂದ ಇದೇ ಕೊರಗಜ್ಜನಂಥ ಸಾವಿರ ದೈವಗಳ ಶಕ್ತಿಯಿಂದ ಈ ತುಳುನಾಡು ನಿಂತಿದೆ. ಅದನ್ನು ನಾವು ಯೋಚನೆ ಮಾಡಬೇಕು. ಅದಕ್ಕೋಸ್ಕರ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಆರೋಪಿಗಳ ಬಂಧನ ಆಗಿರ್ಬೋದು, ಆದರೂ ಕೂಡ ಸಮಾಜ ಜಾಗೃತಿ ಆಗಬೇಕು, ಸಮಾಜ ಒಂದಾಗಬೇಕು, ಮುಂದಕ್ಕೆ ಇಂಥ ಒಂದು ಕೃತ್ಯ ನಡೆಯಬಾರದು. Vinayaka Marketing since 1995. One of the leading Winsome brand solar water heater, gas geyser and solar product sellers in coastal Karnataka. More than 35,000 plus satisfied customers and 180 dealers throughout Karnataka. Our products: Winsome solar water heaters ETC model, rooftop models, FPC normal and pressurized, ETC commercial, FPC commercial, solar with heat pump, solar rooftop, gas geyser, electric water heaters and inverters and batteries. Visit our showroom and get your hot water solutions today. Vinayaka Marketing, an ISO 9001-2015 certified company. City Point Building, Navabharat Circle near Ocean Pearl Hotel, Kodiyalbail, Mangaluru.